ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಕರಾವಳಿಯ ಕುವರಿ ಶಿಪಾಲಿ ಅವರು ನಗರದ ವಾಮಂಚೂರಿನ ಸಂತ ರೇಮಂಡ್ಸ್ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿದಾಗ ಶಾಲೆಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಕರಾವಳಿಯ ಕುವರಿ ಶಿಪಾಲಿ ಅವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಇಂದು ತಾನು ಕಲಿಯುತ್ತಿರುವ ಶಿಕ್ಷಣ ಸಂಸ್ಥೆಯಾಗಿರುವ ನಗರದ ವಾಮಂಚೂರಿನ ಸಂತ ರೇಮಂಡ್ಸ್ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿದಾಗ ಅವರನ್ನ ಪ್ರಾಂಶುಪಾಲರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಅಭಿನಂದಿಸಿದ್ರು. ಕಾಲೇಜಿನ ಕಲಾ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿನಿಯಾಗಿರುವ ಈಕೆ C1 ವಿದ್ಯಾರ್ಥಿನಿ. ಕಲಿಕೆಯಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿರುವ ಈಕೆ ನೃತ್ಯದಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಸಂತ ರೇಮಂಡ್ಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಭಗಿನಿ ಅನಿತಾ ಲೀಡಿಯಾ ಅವರು ಮಾತನಾಡಿ, ಆಕೆಯ ನೃತ್ಯದಲ್ಲಿರುವ ಶಿಸ್ತು, ಶ್ರದ್ಧೆ ಮೆಚ್ಚುವಂಥದ್ದು. ಈ ಹಂತಕ್ಕೆ ಹೋಗಲು ಕಾರಣೀಕರ್ತರಾದ ನೃತ್ಯಪಟು ಸುಧೀರ್ ಉಳ್ಳಾಲ್ ಅವರ ಪರಿಶ್ರಮ ಹೆಚ್ಚು ಇದೆ ಎಂದು ಹೇಳಿದರು. ಅವಳ ನೃತ್ಯದಲ್ಲಿರುವ ಶಿಸ್ತು, ಶ್ರದ್ಧೆ ಮೆಚ್ಚುವಂತಹದ್ದು. ಈ ಸಂದರ್ಭದಲ್ಲಿ ನಾನು ಅವಳ ಹೆತ್ತವರನ್ನು, ಕುಟುಂಬದವರನ್ನು ಅಭಿನಂದಿಸ್ತೇನೆ. ಪ್ರತ್ಯೇಕವಾಗಿ ಅವಳನ್ನು ತರಬೇತಿ ಕೊಟ್ಟಿದ್ದ ಸರ್ ಸುಧೀರ್ ಅವರಿಗೆ ಅಭಿನಂದಿಸಲೇಬೇಕು. ಅವಳ ನೃತ್ಯವನ್ನು ನೋಡುವಾಗ ನಮ್ಮ ತರಬೇತಿ ಕೊಟ್ಟ ಸರ್ ಅವರ ಶ್ರಮ ಅವರಲ್ಲಿ ಕಂಡುಬರುತ್ತದೆ. ನಮ್ಮ ಶಿಫಾಲಿಯನ್ನು ಬೆತ್ತನಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ, ಉಪನ್ಯಾಸಕ ವೃಂದ, ವಿದ್ಯಾರ್ಥಿ ವೃಂದ, ಹೆತ್ತವರ ವೃಂದ ಇವರೆಲ್ಲರ ಪರವಾಗಿ ಸಂತೋಷದಿಂದ ಅಭಿನಂದಿಸ್ತೇನೆ ಹಾಗೂ ಅವಳನ್ನು ಹಾರೈಸ್ತೇನೆ. ಗಾಡ್ ಬ್ಲೆಸ್ ಯು ಡಿಯರ್ ಶಿಫಾಲಿ, ವಿ ಆರ್ ಪ್ರೌಡ್ ಆಫ್ ಯು. ಶಿಫಾಲಿಯ ಕನ್ನಡ ಉಪನ್ಯಾಸಕರಾದ ವಾದಿರಾಜ್ ಕಲ್ಲೂರಾಯ ಅವರು ಶಿಫಾಲಿ ಸಾಧನೆಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿ ಎಂದು ಶುಭ ಹಾರೈಸಿದ್ರು. ತುಂಬ ಸಂತೋಷ ಆಗ್ತಾ ಇದೆ. ಕವಿತೆಯೊಂದು ತನ್ನ ಕಾವ್ಯ ಸೌಂದರ್ಯದಿಂದ ಬರೆದವನನ್ನೇ ಬೆರಗುಗೊಳಿಸಿದರೆ ಅದೆಂಥ ಸಂತೋಷವಾಗ್ತದೆ. ಅದೇ ರೀತಿ ಗುರುವೊಬ್ಬ ತಾನು ಕಲಿಸಿದ ವಿದ್ಯೆ ತನ್ನ ಶಿಷ್ಯಂದರಲ್ಲಿ ವಿಜೃಂಭಿಸಿದಾಗ ಅಷ್ಟೇ ಸಂತೋಷವನ್ನು ಕಾಣುತ್ತಾನೆ. ಸಂತ ರೇಮಂಡ್ಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಶಿಫಾಲಿ ರಾಜ್ಯ ಮಟ್ಟದಲ್ಲಿ ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತಹ ಸಾಧನೆಯೊಂದನ್ನು ಮಾಡಿದ್ದಾಳೆ. ಈ ಸಂತ ರೇಮಂಡ್ಸ್ ಪದವಿ ಪೂರ್ವ ಕಾಲೇಜು ಕ್ರೀಡಾ ಕ್ಷೇತ್ರದಲ್ಲಿ, ಸಾಹಿತ್ಯಿಕ ಕ್ಷೇತ್ರದಲ್ಲಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗೆದ್ದ ಕಾಲೇಜು. ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ರಾಜ್ಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ನೃತ್ಯ ಕ್ಷೇತ್ರದಲ್ಲಿ ಮಾತ್ರ ರಾಜ್ಯ ಮಟ್ಟದಲ್ಲಿ ಪ್ರತಿಭೆ ಇರಲಿಲ್ಲ ನಮ್ಮ ಕಾಲೇಜಿನಲ್ಲಿ. ಆ ಕೊರತೆ ಏನುಂಟು, ಆ ಕೊರತೆಯನ್ನು ಈ ಕುಮಾರಿ ಶಿಫಾಲಿ ನೀಗಿಸಿದ್ದಾಳೆ. ಇದೇ ವೇಳೆ ಆಕೆಯ ಕಾಲೇಜಿನ ಸ್ನೇಹಿತರು ಕೂಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನ ರನ್ನರ್ ಅಪ್ ಆಗಿ ಹೊರಹೊಮ್ಮಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾದ ಶಿಫಾಲಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾಳೆ ನೃತ್ಯದಲ್ಲಿ. ಇವಳು ಇನ್ನೂ ಸಾಧನೆ ಮಾಡಬೇಕಾಗಿ ನಾನು ಆಶಿಸುತ್ತೇನೆ. ಇವಳು ಓದಿನಲ್ಲೂ ಉತ್ತಮಳಾಗಿದ್ದಾಳೆ. ನಮ್ಮ ಜೊತೆ ಇದ್ದವಳು ಹಾಗೂ ನ್ಯಾಷನಲ್ ಲೆವೆಲಲ್ಲಿ ಇವಳು ಪ್ರಥಮ ಸ್ಥಾನ ತೆಗೆಯಬೇಕೆಂದು ನಾನು ಆಶಿಸುತ್ತೇನೆ. ಶಾಲೆಗೊಂದು ಹೆಮ್ಮೆಯ ವಿಷಯ ಸರ್, ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆಯುವುದೊಂದು ಇದು ನಮ್ಮ ಕಾಲೇಜಿನ ಮೊದಲ ಸಾಧನೆಯಾಗಿದೆ. ಯಾರು ಕೂಡ ನೃತ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಕಾಲೇಜಿನಿಂದ ಹೋಗಿರಲಿಲ್ಲ. ಇದು ನಮಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ ಪ್ರತಿಯೊಂದು ಎಪಿಸೋಡನ್ನು ತಪ್ಪದೆ ನೋಡಿದ್ದೇನೆ. ಅವಳ ನೃತ್ಯ ಬಹಳ ಚೆನ್ನಾಗಿದೆ. ಅವಳು ಫೈನಲಲ್ಲಿ ಸೆಕೆಂಡ್ ಸ್ಟೇಜ್, ಫಸ್ಟ್ ಬರಬೇಕಿತ್ತು ಆದರೆ ಸೆಕೆಂಡ್ ಬಂದಿದ್ದಾಳೆ. ಇದು ತುಂಬ ಖುಷಿಯ ವಿಷಯ. ನಮಗೆ ತುಂಬ ಖುಷಿ ಆಗ್ತದೆ, ಯಾಕಂದರೆ ಅವಳು ಅಂದರೆ ಕರ್ನಾಟಕ ಲೆವೆಲಲ್ಲಿ ಸೆಕೆಂಡ್ ಪ್ಲೇಸ್ ಬರುವುದಂದರೆ ಅದು ಸಮಸ್ಯೆ ಅಲ್ಲ. ಯಾಕಂದರೆ ಅಷ್ಟು ಜನ ಸ್ಪರ್ಧಿಗಳು ಬಂದಿರ್ತಾರೆ. ಅದರಲ್ಲಿ ಅವಳು ಒಬ್ಬಳು ನಮ್ಮ ಮಂಗಳೂರಿಂದ, ನಮ್ಮ ಕಾಲೇಜಿಂದ ಒಬ್ಬಳು ಅಂತ ಹೇಳಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ. ಮತ್ತು ಅದು ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಅಂತ ಹೇಳಿಕ್ಕೆ ತುಂಬ ಖುಷಿ ಆಗ್ತದೆ ನಮಗೆ. ಅದು ಕೂಡ ಈಗ ನಾನಿಲ್ಲಿ ಕಾಲೇಜಲ್ಲಿ ಇರಬೇಕಾದ್ರೆ ಅವಳನ್ನು ನೋಡಲಿಕ್ಕೆ ಕೂಡ ಸಿಗ್ತದೆ. ಅದು ಕೂಡ ನೋಡಲಿಕ್ಕೆ ಇಷ್ಟ ಆಗ್ತದೆ. ಮತ್ತು ತುಂಬ ಆ್ಯಕ್ಟಿವ್ ಆಗಿ ಕೂಡ ಇದ್ದಾಳೆ. ಅವಳು ಹೇಗೆ ನೃತ್ಯದಲ್ಲಿ ತುಂಬ ಒಳ್ಳೆ ಹೆಸರು ಗಳಿಸಿದ್ದಾರೆ, ಹಾಗೆಯೇ ಈ ಕಾಲೇಜಿನ ಹೆಸರನ್ನು ಮೇಲೆ ತೆಗಿಬೇಕು. ಯಾಕಂದರೆ ಇದು ವಿದ್ಯೆಯಲ್ಲಿ ಕೂಡ ಒಳ್ಳೆಯ ಹೆಸರನ್ನು ಗಳಿಸಲಿ ಅಂತ ಕೇಳ್ತಾ ಇದ್ದೇನೆ. ಆ್ಯಕ್ಟಿವ್ ಇದ್ದಾಳೆ, ಇನ್ನೂ ಸ್ವಲ್ಪ ಜಾಸ್ತಿ ಪ್ರಯತ್ನ ಪಟ್ಟರೆ ಆಯಿತು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು.
ಒಟ್ಟಿನಲ್ಲಿ ಕರಾವಳಿ ಕುವರಿ ಶಿಫಾಲಿ ಅವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನ ರನ್ನರ್ ಅಪ್ ಆಗಿ ಹೊರಹೊಮ್ಮಿರುವುದಕ್ಕೆ ಸಂತ ರೇಮಂಡ್ ಶಿಕ್ಷಣ ಸಂಸ್ಥೆ ಸಂತಸ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಎಂದು ಹಾರೈಸಿದ್ದಾರೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.